ಹಲವು ದಿನಗಳ ಬಳಿಕ ಮದ್ಯ ಸಿಕ್ಕ ಖುಷಿಯಲ್ಲಿ ವ್ಯಕ್ತಿಯೊಬ್ಬರು ಮನೆ ಎದುರಿನ ಜಗಲಿಯಲ್ಲಿ ಮದ್ಯದ ಬಾಟಲಿಗಳನ್ನು ಇಟ್ಟು ಪೂಜೆ ಮಾಡಿ ಸಂಭ್ರಮಿಸಿದ ವಿಡಿಯೋ ಸಾಮಾಜಿಕ ಜಾಲತಾಣಗಳಲ್ಲಿ ವೈರಲ್ ಆಗ್ತಾ ಇದೆ. 40 ದಿನಗಳ ಬಳಿಕ ಸರ್ಕಾರ ಮದ್ಯ ಮಾರಾಟಕ್ಕೆ ಅವಕಾಶ ಮಾಡಿಕೊಟ್ಟ ಬೆನ್ನಲ್ಲೇ ಮದ್ಯ ಸಿಕ್ಕ ಖುಷಿಯಲ್ಲಿ ಇಲ್ಲಿನ ನಾಡಗುಡ್ಡೆಯಂಗಡಿ ವ್ಯಾಪ್ತಿಯ ಗೋಳಿಹಕ್ಲು ನಿವಾಸಿಯೊಬ್ಬರು ಮನೆಯ ಜಗುಲಿ ಮೇಲೆ ವಿವಿಧ ಬ್ರ್ಯಾಂಡ್ಗಳ ಮದ್ಯದ ಬಾಟಲಿಗಳನ್ನು ಇರಿಸಿ ಪೂಜೆ ಮಾಡಿದ್ರು. ಇದೀಗ ವಿಡಿಯೋ ವೈರಲ್ ಆದ ಬೆನ್ನಲ್ಲೇ ಸಾರ್ವಜನಿಕರು ವ್ಯಕ್ತಿಯ ನಡೆಯ ವಿರುದ್ಧ ಭಾರೀ ಆಕ್ರೋಶ ವ್ಯಕ್ತಪಡಿಸಿದ್ರು. ಅಲ್ಲದೆ ಹಿಂದೂ ದೇವರು ಸಂಪ್ರದಾಯಗಳನ್ನು ಅವಹೇಳನ ಮಾಡಲಾಗಿದೆ ಅಂತ ಆರೋಪಿಸಿ ಕ್ಷಮೆ ಕೇಳುವುದಕ್ಕೂ ಕೂಡ ಆಗ್ರಹ ಮಾಡಿದ್ರು. ಮನೆಯ ಮಹಿಳೆಯರು ಹಾಗೂ ಮಕ್ಕಳ ಮುಂದೆ ಈ ರೀತಿಯಾಗಿ ನಡೆದುಕೊಂಡು ವಿಡಿಯೋ ಮಾಡಿ ಅದನ್ನು ಸಾಮಾಜಿಕ ಜಾಲತಾಣಗಳಲ್ಲಿ ಹಂಚಿಕೊಂಡಿರೋದು ಸಮಾಜಕ್ಕೆ ತಪ್ಪು ಸಂದೇಶವನ್ನು ಕೊಟ್ಟಂತಾಗುತ್ತೆ ಅಂತ ಹಲವರು ಪ್ರತಿಕ್ರಿಯೆಯನ್ನು ಕೂಡ ಕೊಟ್ಟಿದ್ರು. ಇದೀಗ ಸಾರ್ವಜನಿಕರಿಂದ ಆಕ್ರೋಶ ವ್ಯಾಪಕವಾಗಿ ವ್ಯಕ್ತವಾದ ಬೆನ್ನಲ್ಲೇ ಕ್ಷಮೆ ಯಾಚನೆ ಮಾಡಿರುವಂತಹ ವ್ಯಕ್ತಿ ವಿಡಿಯೋವನ್ನು ಅಪ್ಲೋಡ್ ಮಾಡಿ ಸಾಮಾಜಿಕ ಜಾಲತಾಣಗಳಲ್ಲಿ ಹರಿಬಿಟ್ಟಿದ್ದಾರೆ. ಕ್ಷಮೆ ಯಾಚನೆ ಮಾಡಿರುವಂತಹ ವಿಡಿಯೋದಲ್ಲಿ ದಯವಿಟ್ಟು ನಾನು ಯಾವುದೇ ಧರ್ಮ ಹಾಗೂ ದೇವರನ್ನು ಅವಹೇಳನ ಮಾಡಿಲ್ಲ, ಕೇವಲ ತಮಾಷೆಗಾಗಿ ಮಾತ್ರ ವಿಡಿಯೋ ಮಾಡಿದ್ದೇನೆ, ಬೇರೆ ಏನು ಉದ್ದೇಶ ಇಲ್ಲ, ಸ್ವತಃ ನಾನು ಕುಡಿಯೋದಿಲ್ಲ, ನನ್ನ ವಿಡಿಯೋದಿಂದ ಯಾರಿಗಾದರೂ ನೋವಾಗಿದ್ದರೆ ಕ್ಷಮೆ ಯಾಚನೆ ಮಾಡ್ತೇನೆ ಅನ್ನುವಂತಹ ವಿಚಾರವನ್ನು ಹೇಳಿ ದಯವಿಟ್ಟು ಈ ಹಿಂದೆ ಮಾಡಿರುವಂತಹ ವಿಡಿಯೋವನ್ನು ವೈರಲ್ ಮಾಡಬೇಡಿ ಅಂತ ಕೈ ಮುಗಿದು ಬೇಡ್ಕೊಂಡಿದ್ದಾರೆ. ದಯವಿಟ್ಟು ನಿನ್ನೆ ವೈರಲ್ ಆದಂಥ ಒಂದು ಪ್ರಕರಣ ಅದು ದಯವಿಟ್ಟು ಯಾರಿಗೂ ಯಾವ ದೇವರಿಗೂ ಯಾವ ಒಂದು ಮತಕ್ಕೂ ನಾನು ಅವಹೇಳನಕಾರಿ ಮಾತಾಡಲಿಲ್ಲ. ದಯವಿಟ್ಟು ನಂದು ತಪ್ಪಾಯಿತು, ಗಮ್ಮತ್ತಿಗಾಗಿ ಮಾಡಿದ್ದು. ದಯವಿಟ್ಟು ಯಾರಿದ್ರೂ ಕ್ಷಮಿಸ್ಬೇಕು, ನಮ್ಮನ್ನು ತಮಾಷೆಗಾಗಿ ಮಾಡಿದ್ದು. ಸ್ವತಃ ನಾನೇ ಕುಡಿಯುವುದಿಲ್ಲ. ದಯವಿಟ್ಟು ಇದನ್ನು ಪುನಃ ಹೇಳ್ತಿದ್ದೇನೆ, ಕ್ಷಮಿಸಬೇಡಿ, ಯಾರು ಇದನ್ನು ಮುಂದುವರಿಸಬೇಡಿ, ದಯವಿಟ್ಟು ಕ್ಷಮಿಸಬೇಡಿ.